ರಾಜೇಂದ್ರಿಯ ಬೆಂಗ್ರೆ ನಿವಾಸಿಯೊಬ್ಬರು ಖರೀದಿಸಿದ ಕ್ವಾಲಿಫ್ಲವರ್ನಲ್ಲಿ ಹೆಬ್ಬಾವಿನ ಮರಿಯೊಂದು ಪತ್ತೆಯಾಗಿ ಮನೆಯವರನ್ನ ನಿಬ್ಬೆರಗಾಗಿಸಿದೆ. ಪಡುಬಿದ್ರೆಪೇಟೆಯ ತರಕಾರಿ ಅಂಗಡಿಯಲ್ಲಿ ಕ್ವಾಲಿಫ್ಲವರ್ ಖರೀದಿಸಿ ತಂದು ಮನೆಯ ಫ್ರಿಡ್ಜ್ನಲ್ಲಿ ಇರಿಸಲಾಗಿತ್ತು. ಮರುದಿನ ಅದನ್ನು ಉಪಯೋಗಿಸಲು ಹೊರತೆಗೆದಾಗ ಈ ಹೆಬ್ಬಾವಿನ ಮರಿ ಕಂಡುಬಂದಿದೆ. ಕ್ವಾಲಿಫ್ಲವರ್ ಒಳಗಿನ ಸಂಧಿಯಲ್ಲಿ ಜಾಗ ಮಾಡಿ ಹೆಬ್ಬಾವು ಮರಿ ಮಲಗಿತ್ತು. ಆದರೆ ಫ್ರಿಡ್ಜ್ನಿಂದ ತೆಗೆದು ತುಂಡರಿಸುತ್ತಾ ಇದ್ದ ವೇಳೆ ನಿಧಾನವಾಗಿ ಹೊರಬಂದಿದೆ ಅಂತ ಮನೆಯವರು ಹೇಳಿದ್ದಾರೆ. ಈ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಬಳಿಕ ಅದನ್ನ ದೂರ ಬಿಟ್ಟಿದ್ದಾರೆ. ಕ್ವಾಲಿಫ್ಲವರ್ನಲ್ಲಿ ಸಾಮಾನ್ಯವಾಗಿ ಹುಳಗಳು ಕಾಣಿಸುತ್ತದೆಯಾದರೂ ಎಷ್ಟು ದೊಡ್ಡ ಹೆಬ್ಬಾವಿನ ಮರಿ ಕಾಣಿಸಿಕೊಂಡು ಮನೆಯವರನ್ನ ಬೆಚ್ಚಿ ಬೀಳಿಸಿದೆ. ಆದ್ರೆ ಫ್ರಿಡ್ಜ್ ಒಳಗಿದ್ರೂ ಅದರ ಶೀತಕ್ಕೆ ಹೆಬ್ಬಾವಿನ ಮರಿ ಜೀವಂತವಾಗಿತ್ತು ಅನ್ನೋದು ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಯಾವುದಕ್ಕೂ ಮಾರ್ಕೆಟ್ ಇಂದ ಇಂತಹ ಕ್ವಾಲಿಫ್ಲವರ್, ಸೊಪ್ಪಿನ ಕಟ್ಟು, ಕಡಲೆ ಮೊದಲಾದವುಗಳನ್ನ ಖರೀದಿಸುವಾಗ ನೋಡಿ ಖರೀದಿಸುವುದು ಒಳಿತು.